ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ಎಲ್ಲರಿಗೂ ನಮಸ್ಕಾರ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಷ್ ನಗರ, ಕಟ್ಪಾಡಿ. ಸೊ ನಮ್ಮ ಈ ಸ್ಪಂದನ ಸವಿರುಚಿ ಅಂದ ತಕ್ಷಣ ನಾವು ಎಲ್ಲರೂ ನೆನಪು ಮಾಡ್ಕೊಳ್ಳೋದು ನಮ್ಮ ಅಶ್ವಿನಿ ಮೇಡಮ್ ಅವರನ್ನು. ಸೊ ಇವತ್ತು ಕೂಡ ನಮ್ಮ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವು ಅವರು ಮಾಡುವಂತಹ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ನೋಡ್ಬೋದು. ಸೊ ಅಶ್ವಿನಿ ಮೇಡಮ್ ಅವರನ್ನು ಮೊದಲನೇದಾಗಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಸೌಖ್ಯ. ಓಕೆ, ಇವತ್ತಿನ ದಿನ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಮಾವಿನ ಹಣ್ಣಿನ ಹಲ್ವಾ ಮೊದಲು ಮಾಡಿ ತೋರಿಸಿದ್ದೇನೆ ನಾನು. ಇವತ್ತು ಮಾವಿನ ಹಣ್ಣಿನ ಖೀರ್ ಮಾಡುವ. ಓ, ಮಾವಿನ ಹಣ್ಣಿನ ಹಲ್ವಾ ಆಲ್ರೆಡಿ ಆಗಿದೆ. ನಾನು ಟೇಸ್ಟ್ ಅಂತೂ ಮಾಡಿದ್ದೇನೆ, ತುಂಬಾ ಟೇಸ್ಟ್ ಆಗಿತ್ತು. ಈಗ ಅದ್ರದ್ದು ಖೀರ್ ಮಾಡ್ತಾ ಇದ್ದೀರಾ, ಇದು ಇನ್ನಷ್ಟು ಟೇಸ್ಟ್ ಇರಬಹುದು. ಮಾವಿನ ಹಣ್ಣಿನ ಉಪಯೋಗವನ್ನ ನಾವು ಪಡ್ಕೊಳ್ಳೋಣ. ಯಾಕಂದ್ರೆ ಅದಾದು ಒಂದು ಟೈಮ್ ಅಲ್ಲಿ ಆಗುವಂತಹ ಫ್ರೂಟ್ಸ್ ಇದ್ದು ಬೆನಿಫಿಟ್ಸ್ ತಕೊಳ್ಳೇಬೇಕು. ಖಂಡಿತ 100% ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಖಂಡಿತ, ಯಾಕಂದ್ರೆ ಬೇಕನ್ನುವಾಗ ಸಿಗೋದಿಲ್ಲ ನಮ್ಗೆ. ಸೊ ಸಿಕ್ಕಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ಈ ಮಾವಿನ ಹಣ್ಣಿನಿಂದ ಒಂದು ಖೀರ್ ಮಾಡ್ತಾ ಇದ್ದಾರಂತೆ. ಸೊ ನಾನಂತೂ ಕಾಯ್ತಾ ಇದ್ದೇನೆ ಯಾವಾಗ ಆಗ್ತದೆ ಅಂತೇಳಿ. ಸೊ ಎಸ್ ಮ್ಯಾಮ್, ಮಾಡುವಂತ ಇವತ್ತಿನ ಈ ಅಡುಗೆಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾವಿನ ಹಣ್ಣಿನ ಖೀರ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಗಂಧಸಾಲೆ ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆಗಳಷ್ಟು ಕಾಲ ನೆನೆಸಿಟ್ಟಿದ್ದೇನೆ. ಗಂಧಸಾಲೆ ಅಕ್ಕಿ ಇಲ್ಲ ಹೇಳುವವರು ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸನ್ನು ಯೂಸ್ ಮಾಡ್ಕೊಳ್ಬಹುದು. 1 ಬೌಲ್ನಷ್ಟು ಸಕ್ಕರೆ, 1 ಬೌಲ್ ಮಾವಿನ ಹಣ್ಣಿನ ಪ್ಯೂರಿ, 1 ಮುಷ್ಟಿಯಷ್ಟು ಗೋಡಂಬಿ, 1/4 ಬೌಲ್ನಷ್ಟು ತುಪ್ಪ, 2 ರಿಂದ 3 ಗ್ಲಾಸ್ನಷ್ಟು ಹಾಲು. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಆಗಲಿಕ್ಕೆ ಇಡುವ. ಬಿಸಿಯಾದ ಪಾತ್ರಕ್ಕೆ ತುಪ್ಪವನ್ನು ಹಾಕಿದೆ. ಸ್ವಲ್ಪ ತುಪ್ಪ ಲಾಸ್ಟಿಗೆ ಆ್ಯಡ್ ಮಾಡ್ತೇನೆ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಹುರ್ಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೋಡಂಬಿಯದ್ದು. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತೇನೆ. ನಂತರ ಅದೇ ಪಾತ್ರೆಗೆ ಹಾಲನ್ನು ಹಾಕ್ತೇನೆ. ದನದ ಹಾಲು, ನೆನೆಸಿಟ್ಟ ಅಕ್ಕಿ, ಗಂಧಸಾಲೆ ಅಕ್ಕಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಅರೋಮಾ ಇರ್ತದೆ, ಹಾಗಾಗಿ ಅದನ್ನು ಚೂಸ್ ಮಾಡಿದ್ದೇನೆ ನಾನು.
ನೆನೆಸಿಟ್ಟದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಬೇಯ್ತದೆ ಇದು. ಮೀಡಿಯಂ ಫ್ಲೇಮಲ್ಲೇ ಇದೆ ಫ್ಲೇಮು. ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು. ಈಗ ರೈಸ್ ಚೆನ್ನಾಗಿ ಕುಕ್ ಆಗಿದೆ. ಸಕ್ಕರೆಯನ್ನು ಹಾಕ್ತೇನೆ. ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕ ಹಾಲಿದ್ರೆ ಅಂದರೆ ಕೆನೆಭರಿತ ಹಾಲಾದರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ಸಕ್ಕರೆ ಕರಗಿತ್ತು. ಈಗ ತುಪ್ಪವನ್ನು ಹಾಕ್ತೇನೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ಮಾವಿನ ಹಣ್ಣನ್ನು ಹಾಕುವ. ಬಿಸಿ ಬಿಸಿಯಾಗಿ ದಿವ್ಯನಿಗೆ ಸರ್ವ್ ಮಾಡ್ತೇನೆ ನಾನು. ಹಾಲು ಕುದಿತಾ ಇರುವಾಗಲೇ ನಾವು ಮಾವಿನ ಹಣ್ಣಿನ ಪ್ಯೂರಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಹಾಳಾಗ್ತದೆ. ಹಾಗಾಗಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಮಾವಿನ ಹಣ್ಣಿನ ಪ್ಯೂರಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಅವರೇ ಮಾವಿನ ಹಣ್ಣಿನ ಖೀರ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ಅಂದ್ರೆ ಮಾವಿನ ಹಣ್ಣಲ್ಲಿ ವೆರೈಟೀಸ್ ಅಂದ್ರೆ ಇಂಥದ್ದು ಡಿಫ್ರೆಂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಹೆಚ್ಚಾಗಿ ಜ್ಯೂಸ್ ಮಾಡ್ತಾರೆ ಅಥವಾ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ಅಷ್ಟೇ. ಬಟ್ ನೀವು ಹೋದ ರೆಸಿಪಿಯಲ್ಲಿ ಒಂದು ಹಲ್ವಾ ಹೇಳಿಕೊಟ್ಟಿದ್ದೀರಿ, ಅದು ಡಿಫ್ರೆಂಟ್ ಇತ್ತು. ಇವಾಗ ಖೀರ್ ಹೇಳ್ತಾ ಇದ್ದೀರಾ. ಸೊ ನೋಡುವ ಹೇಗೆ ಟೇಸ್ಟ್ ಆಗಿದೆ ಅಂತ ಹೇಳಿ. ಸೊ ಅದೇ ರೀತಿ ಮಾವಿನ ಹಣ್ಣು ಕೂಡ ಹೆಲ್ತ್ಗೆ ಸಹ ತುಂಬಾ ಕೆಲವೊಂದೊಂದು ವಿಷಯದಲ್ಲಿ ಒಳ್ಳೇದೆ. ಮತ್ತೆ ಸೀಸನ್ ಅಲ್ಲಿ ಯಾವಾಗ ವರ್ಷ ಇಡೀ ಸಿಗುವಂತ ಹಣ್ಣಲ್ಲ ಇದು. ನಿಜವಾಗ್ಲೂ. ಎಸ್ ವೀಕ್ಷಕರೇ, ಇವಾಗ ಒಂದು ಮಾವಿನ ಹಣ್ಣಿಂದ ಮಾಡಿರುವಂತಹ ಈ ಖೀರ್ ನನ್ನ ಕೈಯಲ್ಲಿದೆ. ನಾನು ಟೇಸ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ನೀವು ಈ ರೆಸಿಪಿ ಮಾಡೋದುವಾಗ ಏನಾದರೂ ನೋಡಿರೋದ್ರಲ್ಲಿ ನಿಮಗೆ ಮಿಸ್ ಆಗಿದ್ರೆ ಈ ವಿಧಾನವನ್ನು ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಮಾವಿನ ಹಣ್ಣಿನ ಖೀರ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಗಂಧಸಾಲೆ ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆಗಳಷ್ಟು ಕಾಲ ನೆನೆಸಿಟ್ಟಿದ್ದೇನೆ. ಗಂಧಸಾಲೆ ಅಕ್ಕಿ ಇಲ್ಲ ಹೇಳುವವರು ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸನ್ನು ಯೂಸ್ ಮಾಡ್ಕೊಳ್ಬಹುದು.
1 ಬೌಲ್ನಷ್ಟು ಸಕ್ಕರೆ, 1 ಬೌಲ್ ಮಾವಿನ ಹಣ್ಣಿನ ಪ್ಯೂರಿ, 1 ಮುಷ್ಟಿಯಷ್ಟು ಗೋಡಂಬಿ, 1/4 ಬೌಲ್ನಷ್ಟು ತುಪ್ಪ, 2 ರಿಂದ 3 ಗ್ಲಾಸ್ನಷ್ಟು ಹಾಲು. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಆಗಲಿಕ್ಕೆ ಇಡುವ. ಬಿಸಿಯಾದ ಪಾತ್ರಕ್ಕೆ ತುಪ್ಪವನ್ನು ಹಾಕಿದೆ. ಸ್ವಲ್ಪ ತುಪ್ಪ ಲಾಸ್ಟಿಗೆ ಆ್ಯಡ್ ಮಾಡ್ತೇನೆ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಹುರ್ಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೋಡಂಬಿಯದ್ದು. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತೇನೆ. ನಂತರ ಅದೇ ಪಾತ್ರೆಗೆ ಹಾಲನ್ನು ಹಾಕ್ತೇನೆ. ದನದ ಹಾಲು, ನೆನೆಸಿಟ್ಟ ಅಕ್ಕಿ, ಗಂಧಸಾಲೆ ಅಕ್ಕಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಅರೋಮಾ ಇರ್ತದೆ, ಹಾಗಾಗಿ ಅದನ್ನು ಚೂಸ್ ಮಾಡಿದ್ದೇನೆ ನಾನು. ನೆನೆಸಿಟ್ಟದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಬೇಯ್ತದೆ ಇದು. ಮೀಡಿಯಂ ಫ್ಲೇಮಲ್ಲೇ ಇದೆ ಫ್ಲೇಮು. ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು.
ಈಗ ರೈಸ್ ಚೆನ್ನಾಗಿ ಕುಕ್ ಆಗಿದೆ, ಸಕ್ಕರೆಯನ್ನು ಹಾಕ್ತೇನೆ. ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕ ಹಾಲಿದ್ರೆ ಅಂದರೆ ಕೆನೆಭರಿತ ಹಾಲಾದರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ಸಕ್ಕರೆ ಕರಗಿತ್ತು. ಈಗ ತುಪ್ಪವನ್ನು ಹಾಕ್ತೇನೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ಮಾವಿನ ಹಣ್ಣನ್ನು ಹಾಕುವ. ಬಿಸಿ ಬಿಸಿಯಾಗಿ ದಿವ್ಯನಿಗೆ ಸರ್ವ್ ಮಾಡ್ತೇನೆ ನಾನು. ಹಾಲು ಕುದಿತಾ ಇರುವಾಗಲೇ ನಾವು ಮಾವಿನ ಹಣ್ಣಿನ ಪ್ಯೂರಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಹಾಳಾಗ್ತದೆ. ಹಾಗಾಗಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಮಾವಿನ ಹಣ್ಣಿನ ಪ್ಯೂರಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಎಸ್ ವೀಕ್ಷಕರೇ, ನಾನೀಗ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಎಸ್ ಮೇಡಮ್, ಟೇಸ್ಟ್ ಮಾಡ್ತೇನೆ. ಬಟ್ ನಾನೀಗ ಮೊದಲು ಯಾವ್ದು ತಿನ್ಬೇಕು? ನೀವು ಇಲ್ಲಿ ಮ್ಯಾಂಗೋ ಹೊಟ್ಟಿದ್ದೀರೋ ಮತ್ತೆ ನಿಜ ಹೇಳಲೇಬೇಕು, ಯಾಕಂದ್ರೆ ಅದಾದ್ರೆ ಮತ್ತೆ ಸಹ ತಿನ್ಬೋದು, ಎಲ್ಲರೂ ತಿನ್ನುವಂಥದ್ದೇ. ಸೊ ಎಸ್ ವೀಕ್ಷಕರೇ, ನಾನೀಗ ಟೇಸ್ಟ್ ಮಾಡ್ತೇನೆ. ಬಿಸಿಯಾಗಿದೆ. ವಾವ್, ತುಂಬಾ ಟೇಸ್ಟ್ ಇದೆ. ಅಂದ್ರೆ ಒಂಥರ ಅದು ಫ್ಲೇವರ್ ಉಂಟಲ್ಲ, ಏನೋ ಒಂಥರ ಜ್ಯೂಸ್ ಎಲ್ಲ ಕುಡಿಯುವಾಗಕ್ಕಿಂತ ಸಹ ಇದೊಂಥರ ಟೇಸ್ಟ್ ತಿನ್ನುವಾಗ ಒಂಥರ ಡೆಸರ್ಟ್ ತರನೇ. ಹಾ, ನಿಜ ನಿಜ, ಅದು ಒಂಥರ ಟೇಸ್ಟ್ ಬೇರೆ ಕೊಡ್ತಾ ಇದೆ. ಎಸ್ ವೀಕ್ಷಕರೇ, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತಿಂದು ನೀವು ಕೂಡ ಅಂದ್ಕೊಳ್ತೀರ ಇದು ನಿಜವಾಗ್ಲೂ ಟೇಸ್ಟ್ ಇದೆ ಅಂತೇಳಿ. ನಮ್ಮ ಅಶ್ವಿನಿ ಮೇಡಮ್ ಅವರು ತುಂಬ ಒಳ್ಳೆ ರೆಸಿಪಿನ ಹೇಳಿಕೊಟ್ಟಿದ್ದಾರೆ ಅಂತೇಳಿ. ಎಸ್ ಮೇಡಮ್, ಇಂತಹ ಒಂದು ಟೇಸ್ಟಿ ಆಗಿರುವಂತಹ ರೆಸಿಪಿಯನ್ನು ನಮಗೆ, ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಮಾವಿನ ಹಣ್ಣಿನಿಂದ ಒಂದು ಖೀರನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿ ಬರ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲು, ಸುಭಾಷ್ ನಗರ, ಕಟ್ಪಾಡಿ. ಸೊ ಕಾರ್ಯಕ್ರಮ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ಪಂದನ ವಾಹಿನಿ ಯಾವಾಗಲೂ ನೋಡ್ತಾ ಇರಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ.